श्री नमः खंडाय नमः प्रचंडाय नमः द्वाराजुजां समर्पयामि करशक्ति समर्पणे कई मुक्कोळ्ळि सुतलं छन्दः कूर्मो देवता आधारशक्ति कमलासनाय नमः आसने वैभव भूमितायेन प्रार्थನೆ ಮಾಡಿಕೊಳ್ಳಿ ಪೃಥ್ವಿತ್ವಯಾತ್ರಾಲೋಕಾಲೇ ಕೃಷ್ಣಾಧೃತ ಮಾನಸಿಕವಾಗಿ ಈಶ್ವರನನ್ನು ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಪತಪ್ಪಂತು ಏ ಭೂತಾ ಭೂಮಿಕಂ ಸ್ಥಿರಾಃ ಏ ಭೂತಾ ವಿಘ್ನಕರ್ತಾಸ್ತೇಷು ತ್ರಿವಾಕ್ಯಯ ತೀಕ್ಷ್ಣದಕ್ಷಮಹಾಕಾಯ ಸರ್ವಾಂತರಯೋಮ ಭೈರವಾಯ ವಸ್ತು ಧಮಜ್ಞಾಂ ತಾತ್ರಗತಿ ಅಪಕ್ರಾಮಸ್ತು ಭೂತಾದ್ಯಾ ಸರ್ವೇದೇ ಭೂಭಾಲಾಃ ಸರ್ವೇಷಾಂ ಯೋಧೇನ ಬ್ರಹ್ಮಕರ್ಮಸಮಾರಭೆ ಓಂ ಕ್ಷಂ ರಂ ಶ್ಲಂ ಯಂ ಅತ್ರಾಯ ಭಟ್ ಓಂ ಗುರುಭ್ಯೋ ನಮಃ ಓಂ ಗಣಪತಯೇ ನಮಃ ಓಂ ಗುರುಕಾರಿ ನಮಃ ಓಂ ಶ್ರೀಪ್ರಾಯ ನಮಃ ಓಂ ತತ್ಸರಸ್ವತಿ ಕಣ್ಣು ಮುಚ್ಚಿಟ್ಟುಕೊಂಡು ನಿಮ್ಮೊಳಗಿರುವಂತಹ ಆತ್ಮದಲ್ಲಿರುವಂತಹ ಪರಮಾತ್ಮನನ್ನು ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹೇಳಿದರೆ ಪೂಜೆಯನ್ನು ಮಾಡುವುದಕ್ಕಿಂತಲೂ ಮೊದಲು ನಮ್ಮೆದುರು ಪೂಜೆಯನ್ನು ಮಾಡುವುದಕ್ಕಿಂತಲೂ ಮೊದಲು ಅಂತರಂಗದಲ್ಲಿರುವಂತಹ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಭಗವಂತನಿದ್ದಾನೆ, ಭಗವಂತನ ಶಕ್ತಿ ಇದೆ. ಆದ ಕಾರಣ ಕಂಡುಕೊಂಡಿದ್ದೇನೆ, ಮಾನಸಿಕವಾಗಿ ಅಂತರಂಗದಲ್ಲಿ ಶುದ್ಧನಾಗಿದ್ದೇನೆ ಅಂತೇಳಿ ಭಾವಿಸಿಕೊಂಡು ಕಣ್ಣು ಬಿಡಿ. ನಿಮ್ಮ ಹತ್ತಿರ ತುಳಸಿ ಇರಬಹುದು ಅಥವಾ ಯಾವುದೇ ಒಂದು ಹೂವಿರ್ಬೋದು. ಆ ಒಂದು ಹೂವನ್ನು ತೆಗೆದುಕೊಂಡು ನಿಮ್ಮ ಜಲಪಾತ್ರೆ ಅಂತ ಹೇಳುವಂಥದ್ದು, ಗ್ಲಾಸು ಚಮಚ ಅಂತ ಹೇಳಿ ಇನ್ನು ಪೂಜೆಯ ಮಧ್ಯದಲ್ಲಿ ನಾನು ಹೇಳುವುದಿಲ್ಲ, ಅದು ಆಂಗ್ಲ ಭಾಷೆಯಾದ ಕಾರಣ ಆಗುವಷ್ಟು ಅದರದ್ದೇ ಆದ ಒಂದು ಶಬ್ದ ಇದೆ, ಅದನ್ನೇ ಹೇಳ್ತೇನೆ. ಅದಕ್ಕೆ ಹೆಸರು ನಿಮ್ಮೆದುರಿರುವಂತಹ ಆ ನೀರಿರುವಂತಹ ಜಲಪಾತ್ರೆಗೆ ಆ ಹೂವನ್ನು ಹಾಕಿ ಮುಚ್ಚಿಟ್ಟುಕೊಳ್ಳಿ. ಅಲ್ಲಿ ಸಪ್ತ ಪುಣ್ಯ ನದಿಗಳನ್ನು ಸ್ಮರಣೆಯನ್ನು ಮಾಡಬೇಕು. ಅದು ಯಾವುದೆಲ್ಲ ಅಂತ ಹೇಳಿದ್ರೆ, ಪಾತ್ರೆಗೆ ಹೂವನ್ನು ಹಾಕಿ ಮುಚ್ಚಿಟ್ಟುಕೊಳ್ಳಿ. ಗಂಗಾ, ಸಿಂಧು, ಸರಸ್ವತಿ, ಗೋದಾವರಿ, ನರ್ಮದಾ, ಕಾವೇರಿ, ಸರಯು ಸಪ್ತ ಪುಣ್ಯ ನದಿಗಳನ್ನು, ಹಾಗೆ ನಮ್ಮ ನಾಡದೇವಿಯಾದಂತಹ ನೇತ್ರಾವತಿ ಅಮ್ಮನನ್ನು ಮಾನಸಿಕವಾಗಿಯೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಗಂಗೆ ಜಲಮನೆ ದೇವ ಗೋದಾವರಿ ನರ್ಮದೆ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಸಿತಮಕರ ಷಟ್ನಾಂ ಶುಭ್ರವರ್ಣಾಂ ತ್ರಿನೇತ್ರಾಂ ಹರಾಧೃತಕರಸೋದ್ಯೋತ್ಸೋತ್ಪಲಾಭಿಷ್ಟಂ ವಿಧಿ ಹರಿಹರ ರೂಪಾಂ ಚೈಂದು ಕುಟೀರೂಢಾಂ ಹಸಿತ ಸಿತದೂಲಾಂ ಶಾಂಭರೀಂ ನಮಾಮಿ. ಗಂಗಾದ್ಯಾಹ ಸರ್ವೇ ತೀರ್ಥಾಃ ಸನ್ನಿಹಿತಾಃ ಸಂದು ಪೂಜೆಯನ್ನು ಮಾಡಬೇಕು ಅಂತ ಲೆಕ್ಕ. ಗಂಗೆ ಕಾಶಿಗೆ ಹೋಗಿ ಗಂಗಾ ನದಿಯನ್ನು ನೀರನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮಲ್ಲಿರುವಂತಹ ನೀರೇ ಗಂಗಾ ನದಿಗೆ ಸಮಾನ, ಗಂಗಾ ತೀರ್ಥಕ್ಕೆ ಸಮಾನ ಅಂತ ಭಾವಿಸಿಕೊಂಡು ಕೈಯನ್ನು ಬಿಡಿ. ಇನ್ನು ಒಂದು ಹೂವನ್ನು, ತುಳಸಿ ಅಲ್ಲ, ಕೆಂಪು ಹೂ ಇರ್ಬೋದು ಎಲ್ಲರ ಹತ್ರ, ಅಥವಾ ದಾಸವಾಳದ ದಳ ಇರ್ಬೋದು, ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಕಣ್ಣು ಮುಚ್ಚಿಟ್ಟುಕೊಂಡು ಅಂತರಂಗದಲ್ಲಿರುವಂತಹ ಪರಮಾತ್ಮನಿಗೆ ತಲೆಯಲ್ಲಿ, ಜಡೆಯಲ್ಲಿ ಅಲ್ಲ, ತಲೆಯ ಮೇಲೆ ಶಿರಸ್ಸು ಅಂತಿರುವಂತಹ ಜಾಗೆಯಲ್ಲಿ ಅಲ್ಲಿಟ್ಟುಕೊಂಡು ಕಣ್ಣು ಮುಚ್ಚಿಟ್ಟುಕೊಂಡು ನಮಸ್ಕಾರ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಅಲ್ಲಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಆತ್ಮನೇ ನಮಃ ಪರಮಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ಶಾಂತಾಕಾರಂ ಭುಜಗಣಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನದೃಢಂ ಏಕಲಗ್ನಂ ಗೃಹಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅಚ್ಯುತೋಹಂ ಕೆಳಗಡೆ ಹಾಕಿ. ಹೇಳಿದ್ರೆ ನಮ್ಮ ಎದುರು ನಾವು ಪೂಜೆಯನ್ನು ಮಾಡ್ತೇವೆ, ಆಗಲೇ ಹೇಳಿದೆ ನಾನು, ಹೇಳ್ತಾರೆ ಆ ಚೌಕಟ್ಟಲ್ಲಿ ಆವಾಹನೆ ಮಾಡುವಂಥದ್ದು ಎಲ್ಲಿಯೋ ಇರುವಂತಹ ಆಕಾಶದಲ್ಲಿರುವಂತಹ ಪರಮಾತ್ಮ ನೀನು ಬಾ ಅಂತ ಹೇಳುವಂಥದ್ದಲ್ಲ. ನಮ್ಮ ಅಂತರಂಗದಲ್ಲಿರುವಂತಹ ಪರಮಾತ್ಮನನ್ನು ಗಾಳಿಯ ಮೂಲಕವಾಗಿ ಶ್ವಾಸವನ್ನು ತಂದು ಆ ಪುಷ್ಪಕ್ಕೆ ಆವಾಹಿಸಿ ನಮ್ಮೆದುರಿರುವಂತಹ ಬಿಂಬಕ್ಕಾಗಿರ್ಬೋದು, ಕಲಶಕ್ಕಾಗಿರ್ಬೋದು, ಮೂರ್ತಿಗಾಗಿರ್ಬೋದು, ಲಿಂಗಕ್ಕಾಗಿರ್ಬೋದು, ಯಾವುದೇ ಒಂದು ವಸ್ತುವಿಗೆ ಆ ಪುಷ್ಪವನ್ನು ಸಮರ್ಪಣೆ ಮಾಡುವುದಕ್ಕೆ ಹೆಸರು ಆವಾಹನೆ ಅಂತ. ಅದನ್ನು ಮಾಡಬೇಕು ಅಂತ ನಮ್ಮ ಹಿರಿಯರು ಕೊಟ್ಟದ್ದಲ್ಲ. ಪ್ರತಿಯೊಬ್ಬನಿಗೂ ಕೂಡ ಅವನದ್ದೇ ರೀತಿಯಲ್ಲಿ ಪೂಜೆಯನ್ನು ಮಾಡಬಹುದು ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅವರವರ ರೀತಿಯಲ್ಲಿ, ಅವರಿಗೆ ಬೇಕಾಗುವ ರೀತಿಯಲ್ಲಿ ಅಲ್ಲ, ಅವರದ್ದೇ ಆದ ರೀತಿಯಲ್ಲಿ ಪೂಜೆಯನ್ನು ಮಾಡಬಹುದು ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಅಂತೇಳಿ ಆದರೆ, ಆ ಅಧಿಕಾರ ನಮಗೆ ಪ್ರಾಪ್ತಿಯಾಗಬೇಕು ಅಂತೇಳಿ ಆದರೆ ಮೊದಲು ನಮ್ಮ ಅಂತರಂಗದಲ್ಲಿರುವಂತಹ ದೇವರನ್ನು ನಾವು ಕಂಡುಕೊಳ್ಬೇಕು. ಅದನ್ನು ಮಾಡಿದಂತಹ ಕ್ಷಣ ಇದು. ಇದಕ್ಕೆ ಹೆಸರು ಆತ್ಮ ಪೂಜೆ ಅಂತೇಳಿ ನಾವೀಗ ಮಾಡಿಕೊಂಡದ್ದು. ನಾನು ಪ್ರತಿಯೊಂದು ಇಷ್ಟೊತ್ತು ಏನಕ್ಕಪ್ಪ ಇವರು ಭಟ್ರು ಪೂಜೆ ಮಾಡದೆ ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ತಾರೆ ಅಂತ ನೀವು ಗ್ರಹಿಸಬಹುದು. ಆದರೆ ಇದನ್ನೇ ಹೇಳದೆ ನಾನು ಸುಮ್ಮನೆ ಪೂಜೆ ಮಾಡಿದ್ರೆ ನೀವೆಂತ ಪೂಜೆ ಮಾಡಿ ಏನು ಪ್ರಯೋಜನ ಇಲ್ಲ. ಪೂಜೆ ಮಾಡಿದ ಮೇಲೆ ಆಗಬೇಕಾದದ್ದು ನಮ್ಮ ಮನಸ್ಸು ತಿರುಗಬೇಕು. ಯಾವಾಗಲೂ ಕೂಡ
ಯಾರ್ದೋ ಒಬ್ಬರು ವಿಷಯ ಮಾತಾಡಿಕೊಂಡಿರೋದು, ಯಾರ್ದೋ ಇನ್ನೊಬ್ಬರ ಮನೆ ಸುದ್ದಿ ನಮಗೆ ಮುಂದೆ ಹೇಳಿದ್ರೆ ಅದಕ್ಕೆ ಶಕ್ತಿ ಇರುವಂತದ್ದು ಮಹಿಳೆಯರ ಶಕ್ತಿ ಪ್ರಧಾನವಾಗಿರ್ತದೆ. ಅವರು ಆ ಶಕ್ತಿಯನ್ನು ಕೊಡಬೇಕು ಅಂತ ಆದ್ರೆ ಯಾರ್ದೋ ಇನ್ನೊಬ್ಬರ ಸುದ್ದಿಯನ್ನು ಮಾತಾಡಿದ್ರೆ ಆ ನಾಲಿಗೆಯ ಶಕ್ತಿ ಹೋಗ್ತದೆ. ಆ ನಾಲಿಗೆಗೆ ಶಕ್ತಿ ಕೊಡಬೇಕು ಅಂತ ಆದ್ರೆ ನಮ್ಮನ್ನು ನಾವು ಮೊದಲು ಸರಿಪಡಿಸಿಕೊಳ್ಬೇಕು. ಇನ್ನೊಬ್ಬನ ತಪ್ಪನ್ನು ಹೇಳುವುದಕ್ಕಿಂತ ಮೊದಲು ನಮ್ಮನ್ನು ನಾವು ಸರಿಪಡಿಸಿಕೊಳ್ಬೇಕು ಅಂತ ಆದ್ರೆ ನಿತ್ಯವೂ ಕೂಡ ಭಗವಂತನ ಆರಾಧನೆ ಆಗಬೇಕು, ಭಗವತ್ ಶಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಕಾಣಬೇಕು. ಅದಕ್ಕೆ ಒಂದು 2 ನಿಮಿಷಗಳ ಕಾಲ ಆದರೂ ಆ ಭಗವಂತನ ಕಾಣಬೇಕು ಅಂತೇಳಿ ಮಾಡಿದಂತಹ ಕಾರ್ಯಕ್ರಮಕ್ಕೆ ಹೆಸರು ಆತ್ಮಭೂತಿ ಅಂತೇಳಿ ಅದನ್ನು ನಾವು ಮಾಡಿಕೊಂಡದ್ದು. ಇನ್ನು ಮುಂದೆ ಕೈಯಲ್ಲಿ ಒಂದು ಹೂವನ್ನು ತೆಗೆದುಕೊಳ್ಳಿ. ಓಂ ದೀಪಾಧಾರೇಂದ್ರಾಯ ನಮಃ ಶ್ರೀಯಂತ್ರಂ ಪೂಜ್ಯ ಪ್ರಪದೀನಂ ವಿಧಾಯ ಪರಿವಾಯ ನಮಃ ಶ್ರೀಯಂ ಪೂಜ್ಯ ಭೂದಿಪರೇದಿ ರೂಪಸ್ಕಂ ಪದಾರ್ಥೇ ಜಗತ್ ಯಾತ್ರಪದಮಾಪ್ತಿ ಸ್ಯಾತ್ ತಾವತ್ ಸುಸ್ಥಿರಾ ಭವ. ನಿಮ್ಮೆದುರಿರುವಂತಹ ದೀಪಕ್ಕೆ ಎಲ್ಲರೂ ಕೂಡ ಆ ಹೂವನ್ನು ಇಡಿ. ಇನ್ನು ಮಂತ್ರಾಕ್ಷತೆ ಎಲ್ಲರಿಗೂ ಬಂದಿರಬಹುದು. ಕೆಳಗಡೆ ಇಟ್ಟಾಯಿತು ದೀಪದ ಪಾದದಲ್ಲಿ, ದೀಪದ ಮೇಲೆ ಇಟ್ಟಿದ್ರೆ ತೊಂದರೆ ಇಲ್ಲ, ಇಟ್ಟವರೇನು ತೆಗಿಲಿಕ್ಕೆ ಹೋಗಿರಲಿಲ್ಲ. ಇರಲಿ, ನಾನು ಹೇಳಬೇಕು. ಅಕ್ಕಿ ಕಾಳು ತೆಕ್ಕೊಳ್ಳಿ, ಮಂತ್ರಾಕ್ಷತೆ ತೆಕ್ಕೊಳ್ಳಿ. ಎಡದ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿ ಬಲದ ಕೈಯಿಂದ ಮಂತ್ರಾಕ್ಷತೆಯನ್ನು ಮುಚ್ಚಿ ಬಲದ ಕಾಲು ಮೇಲೆ ಇಟ್ಟುಕೊಳ್ಳಿ. ಎಡದ ಕೈಯಲ್ಲಿ ಇಟ್ಟು ಬಲದ ಕೈಯಿಂದ ಮುಚ್ಚಿಟ್ಟುಕೊಂಡು ಬಲದ ಕಾಲು ಮೇಲೆ ಇಟ್ಟುಕೊಳ್ಳುವುದು. दक्षिणायने वर्ष ऋतौ निज श्रावण मासे शुक्ल पक्षे अद्या नवम्यां तिथौ भार्गववासरयुक्तायां शुभयोग शुभकर्ण शुभवार शुभतिथि शुभनक्षत्रयुक्तायां एवं प्रविशेषणविशिष्टायां शुभतिथौ. ಮನಸ್ಸಿನಲ್ಲಿಯೇ ಅವರವರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹೇಳಿಕೊಳ್ಳಿ, ರಾಶಿಯನ್ನು ಹೇಳಿಕೊಳ್ಳಿ, ಮತ್ತೆ ಹೆಸರನ್ನು ಹೇಳಿಕೊಳ್ಳಿ. ಹೇಳಿಕೊಂಡಿದ್ದೀರಿ ಅಂತೇಳಿ ವಹಿಸಿಕೊಡ್ತೇನೆ. ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಹೆಸರು ಹೇಳಿಕೊಂಡ್ರೆ ಆಯ್ತು. ಸಹ ಕುಟುಂಬಾನಾಂ ಮಮ ಅಂತ ಹೇಳಿಕೊಡಿ. ಮತ್ತೆ ಸಂಕಲ್ಪಿತಾರ್ಥ ಸಿದ್ಧರ್ಥಂ ಯೋಗಕ್ಷೇಮಾಭಿವೃದ್ಧಾರ್ಥಂ ಕರ್ಮ ಸಾತ್ಪುಣ್ಯ ಸಿದ್ಧರ್ಥಂ ಧನ ಧಾನ್ಯ ಪಶು ಯಶೋಗಾತ್ಯರ್ಥಂ. ಪ್ರತ್ಯೇಕವಾಗಿ ಸಂಕಲ್ಪ ಮಾಡಲಿಕ್ಕಾಗುವುದಿಲ್ಲ. ನಾನಿಲ್ಲಿ ಎಲ್ಲ ಒಟ್ಟಿಗೆ ತೆಕ್ಕೊಳ್ಳುವಂಥದ್ದು, ಸಮಷ್ಟಿಯಲ್ಲಿ ತೆಕ್ಕೊಳ್ಳುವಂಥದ್ದು. ಸಂಕಲ್ಪ ಅಂತಿದ್ರೆ ಮಾನಸಂ ಕರ್ಮ ಸಂಕಲ್ಪಂ, ಮನಸ್ಸಿನಲ್ಲಿರುವಂತಹ ಬೇಡಿಕೆಯನ್ನು ದೇವರ ಪಾದಾರಕ್ಕೆ ಬಿಟ್ಟುಕೊಡುವುದು. ನೀವೇ ಹೇಳಿಕೊಳ್ಳಿ, ಸಣ್ಣಕ್ಕೆ ನಿಮ್ಮ ಮನಸ್ಸಿನಲ್ಲೇ ಗ್ರಹಿಸಿಕೊಳ್ಳಿ. ಏನಾಗಬೇಕೋ ಅದನ್ನು ಬೇಡಿಕೊಳ್ಳಿ. ಮತ್ತೆ ಕೊನೆಗೆ ಏನೇ ಬೇಡಿದ್ರೂ ಕೂಡ ಕೊನೆಗೆ ತಾಯಿ ಅಮ್ಮ ನೀನು ನನ್ನೊಂದಿಗೇ ಬೇಕು ಅಂತಿರುವಂತಹ ಬೇಡಿಕೆಯನ್ನು ಮಾತ್ರ ಇಟ್ಟುಕೊಳ್ಳಿ. ತಾಯಿಯೊಬ್ಬಳು ನಮ್ಮೊಂದಿಗಿದ್ರೆ ಇಡೀ ಜಗತ್ತು ನಮ್ಮೊಂದಿಗಿರ್ತದೆ. ನಮ್ಮ ಪೂಜೆಯ ಬೇಡಿಕೊಳ್ಳಿ. ಧನ ಧಾನ್ಯ ಪಶು ಯಶೋಭಾಪ್ತ್ಯರ್ಥಂ ವಿದ್ಯಾ ವಿನಯ ವಿಚಾರ ವಿವೇಕ ಸದ್ಬುದ್ಧಿ ಸದಾಚಾರ ಸಚ್ಚಿಂತನ ಪ್ರಾಪ್ತ್ಯರ್ಥಂ ಸರ್ವತ್ರ ಅಕಲ್ಯಾಣ ನಿರಸನಾರ್ಥಂ ಸರ್ವತ್ರ ಕಲ್ಯಾಣ ಪರಂಪರಾಭಿವೃದ್ಧಿ ಭೂಜತ್ಸುಲಾಭಾರ್ಥಂ ಕ್ರಿಯಾವೈ ಚಕ್ಷಣ್ಯ ಭಾಗ್ವೈ ಚಕ್ಷಣ್ಯ ಸಿದ್ಧ್ಯರ್ಥಂ ದುಸ್ವಪ್ನ ದುಶ್ವಪ್ನ ದೌರ್ಗತಿ ದೌರ್ಮನಸ್ಯಾದಿ ಸೂಚಿತ ಸಮಸ್ತ ದೋಷಾಂತ್ಯರ್ಥಂ ಇಹ ಜನ್ಮನಿ ಪೂರ್ವಜನ್ಮನಿ ಅನ್ಯ ಕಾಲಕರ್ಮೇಂದ್ರಿಯೈಃ ವ್ಯಾಪಾರೈಃ ಸಂಭಾವಿತಾನಾಂ ಪಾಪಾನಾಂ ಅಪನೋದನಾರ್ಥಂ ಕ್ಷಯ ಪಸ್ಮಾರ ಕುಷ್ಠಚಿತ್ರ ಕುಷ್ಠದಾಪಜ್ವರ ಪ್ರಮೇಹಾದಿಗಾರ ಮಹಾಮಾರಿ ಭಗಂಧರ ವಿಶೂಚಿಕಾ ಮಹಾಗಣಮಧೂರಿಕಾರಿ ನಿಖಿಲ ರೋಗೋಪದ್ರವ ಪ್ರತಿಬಂಧಾರ್ಥಂ ಪುತ್ರ ಪೌತ್ರ ತತ್ಪುತ್ರಾದಿ ಸರ್ವತ್ರ ಸಮಸ್ತ ಸನ್ಮಂಗಲಾವಾಪ್ತ್ಯರ್ಥಂ ಸರ್ವೇಷಾಂ ಮಹಾಜನಾನಾಂ ಸರ್ವೇಷಾಂ ಭಕ್ತವೃಂದಾನಾಂ ಸದಭೀಷ್ಟ ಪ್ರಾಪ್ತ್ಯರ್ಥಂ ದೇಶೇ ದೇಶೇ ಗ್ರಾಮೇ ಗ್ರಾಮೇ ಗೃಹೇ ಗೃಹೇ ಸುಖ ಶಾಂತಿ ಸಮೃದ್ಧ್ಯರ್ಥಂ ಸರ್ವದಾ ಸೌಭಾಗ್ಯಾರೋಗ್ಯ ಸೌಮನಸ್ಯಾದ್ಯಭಿವೃದ್ಧ್ಯರ್ಥಂ ಸಮಸ್ತ ಮನೋವಾಂಛಿತ ಫಲಸಿದ್ಧ್ಯರ್ಥಂ ಶ್ರೀ ವರಮಹಾಲಕ್ಷ್ಮೀ ದೇವ್ಯಾಃ ಧೈರ್ಯಂ ಸಾನ್ನಿಧ್ಯಂ ಸವಿಲಾಸಂಜ ಪ್ರಾಪ್ತ್ಯರ್ಥಂ ಶ್ರೀ ವರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಅನ್ಯೋನ್ಯ ಸಹಾಯೇನ ಧ್ಯಾನ ಆವಾಹನಾದಿ ಕಲ್ಪೋಕ್ತ ಷೋಡಶೋಪಚಾರ ಪೂರ್ವಕ ವರಮಹಾಲಕ್ಷ್ಮೀ ಪೂಜಾರಾಧನಂ ಕರಿಷ್ಯೇ. ಎಡದ ಕೈಯಲ್ಲಿರುವಂತಹ ಮಂತ್ರಾಕ್ಷತೆಯನ್ನು ಬಲದ ಕೈಯಲ್ಲಿ
ಹಾಕಿಕೊಂಡು ಒಂದು ಬಿಂದು ನೀರನ್ನು ಮಂತ್ರಾಕ್ಷತೆಗೆ ಬಿಟ್ಟು ಆ ನೀರನ್ನು ಮಾತ್ರ ಕೆಳಗಡೆ ಬಿಡಬೇಕು. ಕೈಯಲ್ಲಿರುವಂತಹ ನಿಮ್ಮ ಕೈಯಲ್ಲಿರುವ ತಟ್ಟೆಗೆಲ್ಲ ಬಿಡಬೇಕಾದದ್ದು ಕೆಳಗಡೆ ಬಿಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಹೂವಿಟ್ಟಂತಹ ತಟ್ಟೆಗೆ ನೀರು ಬಿಟ್ಟರೆ ಮತ್ತೆ ಹೂವನ್ನು ದೇವರಿಗೆ ಹಾಕಲಿಕ್ಕೆ ಆಗುವುದಿಲ್ಲ. ಕೆಳಗಡೆ ನೀರನ್ನು ಬಿಟ್ಟು ಆ ಮಂತ್ರಾಕ್ಷತೆಯನ್ನು ಕಲಶಕ್ಕೆ ಹಾಕಬೇಕು. ನಾನು ಹೇಳುವವರೆಗೂ ಕಾಯಿರಿ, ಹೇಳಿದ ಮೇಲೆ ಆ ಕ್ರಿಯೆಯನ್ನು ಮಾಡಿ ಕಲಶಕ್ಕೆ ಆ ಮಂತ್ರಾಕ್ಷತೆಯನ್ನು ಹಾಕಿ. ಇಲ್ಲಿ ಭಟ್ರು ಗಣಪತಿ ಪೂಜೆಯನ್ನು ಮಾಡ್ತಾರೆ. ನೀವು ಮನಸ್ಸಿನಲ್ಲಿಯೇ ಸಮಸ್ತ ಕಾರ್ಯದ ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರವಾಗಿ ಆ ಮಹಾಗಣಪತಿ ದೇವರನ್ನು ನೀವು ಮಾನಸಿಕವಾಗಿಯೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಗಣಾನಾಂತ ಗಣಪತಿ ಕುಂಭವಾಮಗೆ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಿರಾಜನಂ ಓಂ ಭುಗ್ಭವ. ಇನ್ನೀಗ ಕಲಶ ಪ್ರತಿಷ್ಠೆಯಾಗ್ತದೆ. ಇಲ್ಲಿ ಪ್ರಧಾನ ಕುಂಭದಲ್ಲಿ ಕಲಶ ಪ್ರತಿಷ್ಠೆ ಆಗಲಿಕ್ಕುಂಟು. ಆ ಕಲಶಕ್ಕೂ ಅಷ್ಟೇ ಬೇರೆ ಬೇರೆ ಮಂತ್ರಗಳಿಂದ ಆವಾಹನೆ. ಓಂ ಮಹೇಜೋ ಪೃಥ್ವೀಕರಂ ಮೃದಾನ್ ನೋಭೈವೈ ಪೂರ್ವಯಸ್ಮದಂ ದೇದೋವೇ ಮಹಾರಾಜ್ಞಾ ತಸ್ಮೈ ಕರೋತಿ ಬ್ರಾಹ್ಮಣಸ್ತಂ ರಾಜಪಾರಯಾಮಿ ಆದಿತ್ಯರಹಮುಲ್ಲಾರಾಯ ಸ್ತುತ್ಯಾತ್ಮಾ ವಿಮೃತವಸ್ತುಮೃತಮೇದಂ ವಕ್ತಾಮಾ ಬಹತ್ತು ಕಂದಂ ನಗೋ ಭಾಗಂ ದಿಕ್ಯೋದಿಷ್ಪದ ಪದವಕ್ಷದಿಯಾದಾನ್ ಅನುಷ್ಮಣಂ ವಯದೋ ವಾಮೋಭವನಯಾದಿ ಗಂಗಲಂ ಯುಮ್ಮೆ ಗಂಗೆ ಯಮುನೆ ಸರಸ್ವತಿ ಋತುದ್ರಷ್ಟವಂ ಗದರಾವೃಷ್ಟಿಯಾ ಮಸಿಕ್ತಿಯಾ ಪುರುಷೇ ಗತ್ಯದಾರ್ಜಿಗೇಯ ರಸ್ಯಾಗರೋಮಯ ಸ್ವಾಮಃ ಮೂಲೆ ತತ್ರಸ್ಥಿತೋ ಬ್ರಹ್ಮ ಮಧ್ಯೆ ಮಾತನಾಸ್ಪದಾಃ ಮುಕ್ಷೋದುದಾಗರಾ ಸರ್ವೇ ತತ್ದೇವಾಗುಂಧಃ ಋತೇಜೋಭೇ ಋತೇಜ ಕಾಮೇಜೋಕ್ಷಸಪಣಃ ಅಂಗೇಶ್ವರವಿದಾತ್ಮೇ ಗರುಡಮಾಶಿಕಾಃ ಅತ್ತ ಗಾಯತ್ರಿ 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 ಪುಷ್ಪರೇಖಾ ಆಯಾಂತು ಮಮ ಅಂತ ಹೇಳಿಕೊಳ್ಳಿ. ದೇವತೋಗತ್ವಗಾರಾಃ ಸರ್ವೇ ಪುತ್ರಾರ್ಜತೀರ್ಥಾರ್ಜಗಾರಾಃ ಗಂಗೆ ಜವನೇ ದೇವ ಗೋದಾವರಸ್ವತಿ ಕಾವೇರಿ ನರ್ಮದೇ ಸಿಂಧು ನರ್ಮದೇ ಕುರು ಗಂಗಾಭ್ಯಾಃ ದ್ವೇ ತೀರ್ಥಾಃ ಸನ್ನಿಹಿತಾಃ ಸಂತು. ಕೈ ಬಿಡಿ. ಈಗ ಕಲಶ ಪ್ರತಿಷ್ಠೆ ಆಯಿತು. ಇನ್ನೀಗ ಪೀಠ ಪೂಜೆ ಎನ್ನುವಂಥದ್ದನ್ನು ಮಾಡಿಕೊಳ್ಳುವಂಥದ್ದು. ನಿಮ್ಮ ಕೈಯಲ್ಲಿ ಒಂದು ಪೀಠಕ್ಕೆ ಹೇಳಿದ್ರೆ ಅಕ್ಕಿಯನ್ನು ಕಲಶ ಆ ಕಡೆ ಈ ಕಡೆ ಆಗಿದ್ರೆ ಈಗಲೇ ಕಲಶವನ್ನು ಸ್ವರೂಪ ಮಾಡಿಕೊಳ್ಳಿ. ಕಲಶದ ಎದುರಿರುವವರು ಸರಿ ಮಾಡಿದ್ರೆ ಆಯಿತು. ಚೆಂಬನ್ನು ಹಿಡಿದು ಸರಿ ಮಾಡಬೇಕು. ಚೆಂಬೆಲ್ಲ ಆ ಕಡೆ ಈ ಕಡೆ ಆಗಿದ್ರೆ ದೀಪದ ಸ್ವರೂಪ ಎದುರಿರುವವರು ಕಲಶವನ್ನು ಸರಿ ಮಾಡಬೇಕು. ಮತ್ತೆ ಉಳಿದವರಿಗೆ ಕಲಶ ಸರಿ ಮಾಡಲಿಕ್ಕೆ ಗೊತ್ತಾಗಲಿಕ್ಕಿಲ್ಲ. ಒಂದು ಹೂವನ್ನು ಕೈಯಲ್ಲಿ ಇಟ್ಕೊಳ್ಳಿ. ಕೊನೆಗೆ ನಾನು ಹೇಳುವಾಗ ಕಲಶಕ್ಕೆ ಹಾಕಿದರೆ ಓಂ ಆಧಾರಕ್ಕೆ ಮಹಾಮೂಲಪ್ರವೃತ್ತಿ ಮಹಾಕೂರ್ಮಾಯ ಮಹಾ ಮಂತಾಯ ಮಹಾ ಪಾತುರ್ಯಾಯ ಮಹಾ ಭೃಗಿ ಮಹಾ ಕ್ಷೀರಪುತ್ರಾಯ ಮಹಾ ರೋತ್ಪರದ್ವೀಪಾಯ ಮಹಾ ಸ್ವರ್ಣವರಾಯ ಮಹಾ ಜಾನಾಯ ಮಹಾ ಕಪಾಲಯೋ ಮಹಾ ಮಂಗಲಾಯ ಮಹಾ ಮಂದಿರಾಯ ಮಹಾ ಪ್ರಣೀತಾಯ ಮಹಾ ತತ್ವನಿಮಾದಾಯ ಮಹಾ ಶ್ವೇತಕ್ಷತ್ರಾಯ ಮಹಾ ಭರಾಯ ಮಹಾ ಧರ್ಮಾಯ ಮಹಾ ಜ್ಞಾನಾಯ ಮಹಾ ವೈರಾಗ್ಯಾಯ ಮಹಾ ಐಶ್ವರ್ಯಾಯ ಮಹಾ ಅಧರ್ಮಾಯ ಮಹಾ ಅಜ್ಞಾನಾಯ ಮಹಾ ವೈರಾಗ್ಯಾಯ ಮಹಾ ಅನೈಶ್ವರ್ಯಾಯ ಮಹಾ ಅವ್ಯಕ್ತವಿಗ್ರಹಾಯ ಮಹಾ ಆನಂದಕರ್ತಾಯ ಮಹಾ ಸಂವಿಧಾನಾಯ ಮಹಾ ತತ್ವಾತ್ಮಗತಾಯ ಮಹಾ ಪ್ರಕೃತಮೇವತ್ರೇಭ್ಯೋ ಮಹಾ ವಿಕಾರಮೇವೇಭ್ಯೋ ಮಹಾ ಪಂಚಾಕ್ಷರಮರ್ಯಾಭ್ಯರ್ವತೃವಾಯ ಮಣಿಕಾಯ ಮಹಾ ಓಂ ಅರ್ಕಮಂಡಲಾಯ ದ್ವಾರಕಾತ್ರೇ ಮಹಾ ಕುಂಸಮಂಡಲಾಯ ಷೋಡಶಕಲಾತ್ರೇ ಮಹಾ ಮಂ ಮಂತ್ರಿಮಂಡಲಾಯ ದಶಕಲಾತ್ರೇ ಮಹಾ ಸಂಪಾಯ ಮಹಾ ರಜತೆ ಮಹಾ ಸಮತೆ ಮಹಾ ಸಾಮಾಯಾದಿ ಮಹಾ ನಿರ್ವಿದ್ಯಾದಿ ಮಹಾ ಅಂ ಆತ್ರೇ ಮಹಾ ಓಂ ಅಂತರಾತ್ರೇ ಮಹಾ ಮಂ ಪರಾತ್ರೇ ಮಹಾ ಜ್ಞಾನಾತ್ರೇ ಮಹಾ ಪೀಠ ಪೂಜಾಂ ಸಮರ್ಪಯಾಮಿ. ಹೂವನ್ನು ಹಾಕಿಕೊಂಡು ಬಂದ್ರೆ ಆಯ್ತು. ಕಲಶಕ್ಕೆ ನಮಃ ಅಂತ ಹೇಳುವಾಗ ಹಾಕಿಕೊಂಡು ಬನ್ನಿ. ಓಂ ಶ್ರೀಂ ವಿಭೂತ್ಯೈ ನಮಃ, ಓಂ ಶ್ರೀಂ ಉನ್ನತ್ಯೈ ನಮಃ, ಶ್ರೀಂ ಕಾಂತ್ಯೈ ನಮಃ, ಶ್ರೀಂ ಹೃಷ್ಟ್ಯೈ ನಮಃ, ಶ್ರೀಂ ಕೀರ್ತ್ಯೈ ನಮಃ, ಶ್ರೀಂ ಸನ್ನತ್ಯೈ ನಮಃ, ಶ್ರೀಂ ವ್ಯುಷ್ಟ್ಯೈ ನಮಃ, ಶ್ರೀಂ ರೌದ್ರ್ಯೈ ನಮಃ, ಶ್ರೀಂ ಸತ್ಯೈ ನಮಃ, ಶ್ರೀಂ ಸರ್ವಶಕ್ತಿ ಕಮಲಾಸನಾಯ ನಮಃ. ನವಶಕ್ತಿ ಪೂಜಾಂ ಸಮರ್ಪಯಾಮಿ. ಆ ತಾಯಿಯ 9 ಹೆಸರುಗಳನ್ನು ಈಗ ನಮಃ ಅಂತ ಹೇಳಿ ನಾವು ಅರ್ಚನೆಯನ್ನು ಮಾಡಿಕೊಂಡದ್ದು. ಕೈಯನ್ನು ಹಿಡ್ಕೊಳ್ಬೇಕು. ಬೊಗಸೆಯ ರೀತಿಯಲ್ಲಿ ಕೈಯನ್ನು ನೋಡಿಕೊಳ್ಳಿ. ಈ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ತಿಳ್ಕೊಳ್ತೇನೆ. ಆ ರೀತಿಯಲ್ಲಿ ಇಟ್ಟುಕೊಳ್ಳಿ. ಕಣ್ಣು ಮುಚ್ಚಿ ನಿಮ್ಮ ಹೊರಗಿನ ಯಾವುದೇ ಒಂದು ಹತ್ತಿರದಲ್ಲಿ ನಡೆಯುವಂತಹ ಮಾತುಕತೆಯಾಗಿರ್ಬೋದು, ಅಥವಾ ಮಕ್ಕಳ ಗಲಾಟೆ ಗದ್ದಲಗಳಿರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳ ಶಬ್ದವಿರ್ಬೋದು, ಯಾವುದೇ ಇದ್ರೂ ಕೂಡ 2 ನಿಮಿಷಗಳ ಕಾಲ ಅದು ಯಾವುದೇ ಹೊರಗಡೆ ಶಬ್ದ ಕೇಳದ ರೀತಿಯಲ್ಲಿ
ಮುಚ್ಚಿಸಿಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮುಚ್ಚಿಕೊಂಡಿದ್ದರೆ ಕಿವಿಯನ್ನು ಕೈ ಮುಚ್ಚಿಸುವಂಥದ್ದಲ್ಲ, ಆ ಪರಮಾತ್ಮನನ್ನೇ ಆ ಪರಮಾತ್ಮೆಯನ್ನೇ ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ತಪ್ತಗಾಂತರ ಸಂಗಾರಂ ವಿದ್ಯಾಭರಣಭೂಷಣಂ ತತ್ಪಾಠಾಂ ಕುಡರಾಂ ದೇವೀಂ ವರದಾಭರಣೋಭಿಧಾಂ ಪದ್ಮಾನನೇ ತಪ್ತಗೇ ಸರ್ವಲೋಕೈಕ ಪೂಜಿತೆ ನಾರಾಯಣಪ್ರಿಯೇ ದೇವಿ ಸುಪ್ರೀತಾ ಭಗವದಾ ಸ್ವಾತ್ಮಂ ಸ್ಥಾನಗಾಂ ಶುದ್ಧಾಂ ತ್ವಾಮಜ್ಜರಣೇಶ್ವರಿ ರಣ್ಯಾನಿ ಭಾಗ್ಯಾಂ ಮೂರ್ತ್ಯಾವಾಹಯಾಮ್ಯಹಂ ಕಲಶೇ ಆವಾಹಯಾಮ್ಯಹಂ. ಓಂ ಶಂಖಚಕ್ರಗದಾಹಸ್ತೆ ಶುಭ್ರವನ್ನೇ ಶುಭಾನೇ ಮಮ ಅಂತ ಹೇಳಿಕೊಳ್ಳಿ. ದೇವಿ ವರಂ ದೇಹಿ ಸರ್ವಸೌಭಾಗ್ಯದಾಯಿನಿ ಶ್ರೀ ವರಮಹಾಲಕ್ಷ್ಮೀ ದೇವಿ ಅತ್ರೈವ ಗಚ್ಚ ಗಚ್ಚ ಆವಾಹಯಿಷ್ಯೇ. ಬಲದ ಎಡದ ಮೂಗನ್ನು ಮುಚ್ಚಿ ಬಲದ ಮೂಗಿನ ಗಾಳಿಯನ್ನು ಆ ಪುಷ್ಪಗಳಿಗೆ ಬಿಡಬೇಕು. ಆ ಪುಷ್ಪಗಳಿಗೆ ಬಿಡಬೇಕಾದರೆ ಹೀಗೆ ಮಾಡಿದರೆ ಅದನ್ನು ಆ ಪುಷ್ಪವನ್ನು ಕಲಶಕ್ಕೆ ಹಾಕಿ ಕೈ ಮುಕ್ಕೊಳ್ಳಿ. ಸಪ್ತಗಾಂಜಲಗಂಗಾಢಂ ನಿರ್ಜಾಭರಣಭೂಷಿತಾಂ 14 ಉಪಚಾರ ಪೂಜೆಗಳನ್ನು ಮಾಡಿಕೊಂಡು ಹೋಗುವಂತಹದ್ದು ಷೋಡಶೋಪಚಾರ ಪೂಜೆ ಅಂತೇಳಿ. ಉಳಿದವರು ಪಾಯಸ ಇದು ಬಾಳೆಹಣ್ಣನ್ನು ತೆಗೆದುಕೊಳ್ಳಿ, ಸ್ವಲ್ಪ ಅದರ ಸಿಪ್ಪೆಯನ್ನು ಇದು ಮಾಡಿ ಸಿಪ್ಪೆಯನ್ನು ಅಡಿಯಲ್ಲಿಡಿ, ಮೇಲಿಂದ ಬಾಳೆಹಣ್ಣು ಇಡಿ. ತಟ್ಟೆಯಲ್ಲಿ ಅಲ್ಲ, ಕೆಳಗಡೆ ಸಿಪ್ಪೆಯನ್ನು ನಾನು ಹೇಳುವುದನ್ನು ಕೇಳಿಕೊಳ್ಳಿ. ಸಿಪ್ಪೆಯನ್ನು ತೆಗೀರಿ, ಆ ಸಿಪ್ಪೆಯನ್ನು ಭೂಮಿಯಲ್ಲಿಡಿ, ಮೇಲಿಂದ ಬಾಳೆಹಣ್ಣು ಇಡಿ. ಇಡೀ ಸಿಪ್ಪೆಯನ್ನು ತೆಗೀರಿ, ಇಡಿ. ಒಂದು ಹೂ ತೆಕ್ಕೊಳ್ಳಿ, ಎಲ್ಲರೂ ಇಟ್ಟುಕೊಳ್ಳಿ ಅಂತ ತಿಳಿಸ್ತೇನೆ, ನಾನು ಮುಂದುವರಿಸ್ತೇನೆ. ಒಂದು ಹೂ ತೆಕ್ಕೊಳ್ಳಿ, ಆ ಹೂವಿಗೆ ನೀರು ಹಾಕಿ, ಪಾಯಸ ಮತ್ತು ಬಾಳೆಹಣ್ಣು ಇರುವವರು ನೀರು ಹಾಕಿಕೊಳ್ಳಿ. ಆ ವಸ್ತು ಯಾವುದು ನೈವೇದ್ಯಕ್ಕೆ ಬಂದಿದೆಯೋ, ನಿಮ್ಮ ಹತ್ರ ಬಾಳೆಹಣ್ಣಿಗೆ ಬಾಳೆಹಣ್ಣು, ಪಾಯಸ ಇದ್ರೆ ಪಾಯಸ, ಅದಕ್ಕೆ ನೀರು ಹಾಕಿದ ಮೇಲೆ ಆ ಸುತ್ತುತ್ತದೆ. ಪ್ರದಕ್ಷಿಣಾಕಾರದಲ್ಲಿ ಸುತ್ತುತ್ತದೆ. ಸುತ್ತು ಬಂದ ಮೇಲೆ ಅದರ ಮೇಲೆ ಆ ಪಾಯಸದ ಮೇಲೆ ಯಾರ ಹತ್ರ ಇದೆಯೋ ಆ ಹೂವನ್ನು ಅದರಲ್ಲಿ ಇಡಿ. ಬಾಳೆಹಣ್ಣಿರುವವರು ಬಾಳೆಹಣ್ಣಿನ ಮೇಲೆ ಆ ಹೂವನ್ನು ಇಡಿ. ಮತ್ತೆ ಪುನಃ ಇನ್ನೊಂದು ಹೂ ತಗೊಳ್ಳಿ, ಅದಕ್ಕೆ ನೀರು ಹಾಕಿ, ಅದನ್ನು ತೆಗೆದು ಕಲಶಕ್ಕೆ ಹಾಕಿ. ಮತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ, ತಾಯಂದಿರೆ ಯಾವ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಊಟ ಕೊಟ್ಟಿದೆಯೋ ಅದೇ ರೀತಿ ಕೈಯಲ್ಲಿ ಕೊಟ್ಟರಾಯ್ತು. ಕೈಯಲ್ಲಿ ನೋಡಿ, ಹೀಗೆ ಮಾಡಿ, ಕೈಯಲ್ಲಿ ನೋಡಿ ಊಟ ಕೊಟ್ಟ ರೀತಿಯಲ್ಲಿ, ಬಾಳೆಹಣ್ಣನ್ನೇ ಕೊಡುದಲ್ಲ, ಊಟ ಕೊಟ್ಟ ರೀತಿಯಲ್ಲಿ ದೇವರಿಗೆ ತೋರಿಸಿದ್ರೆ. ಬಾಳೆಹಣ್ಣು ತಿನ್ಲಿಕ್ಕಿಲ್ಲ ದೇವಿ, ಕಾಯಲ್ಲಿರುವುದಲ್ವಾ. ನಿಜವಾದರೂ ಆ ಹೂವಿಗೆ ನೀರು ಹಾಕಿ ಬಾಳೆಹಣ್ಣಿಗೆ ಸುತ್ತು ತಂದು ಕಲಶಕ್ಕೆ ಹಾಕಿ, ಕಲಶದಿಂದ ಒಂದು ಹೂವನ್ನು ತೆಗೆದು ಬಂದವರಿಗೆ ಬಾಳೆಹಣ್ಣಿನ ಮೇಲೂ ಪಾಯಸದ ಮೇಲೂ ಆ ಹೂವನ್ನು ಇಡಿ. 2 ಹೂವನ್ನು ಇಟ್ಟು ಬಿಟ್ಟರೆ ಆಯ್ತು. ಇದ್ರೆ ಅವರು ಕಟ್ಟಲಿಕ್ಕಿಲ್ಲ. ಕಟ್ಟುವಂಥದ್ದು ಬಲದ ಕೈಗೆ ಕಟ್ಟಬೇಕಾದದ್ದು. ಇದು ಪ್ರಸಾದ ರೂಪದಲ್ಲಿ ಕಟ್ಟುವ ಕಾರಣ ಬಲದ ಕೈಗೆ ಕಟ್ಟಲಿಕ್ಕೆ. ಇಲ್ಲದಿದ್ರೆ ಹೆಂಗಸರಿಗೆ ಎಡದ ಕೈಯಲ್ಲಿ ಕಟ್ಟುವಂಥದ್ದು ಕೆಲವು ವಿಷಯದಲ್ಲಿ ಉಂಟು. ಅವರವರ ಯಜಮಾನರು ಬಲದ ಕೈಯಿಂದ ಕಟ್ಟಿ, ಅತ್ತೆ ಕೈಯಲ್ಲಿ ಕಟ್ಟಿಕೊಳ್ಳಬಾರದು ಅಂತೇಳಿಲ್ಲ, ಆದರೆ ಕೆಲವು ಕಟ್ಟಿಸಿಕೊಳ್ಳಿ. ಮಂತ್ರ ಹೇಳ್ತೇನೆ, ನೀವು ಕಟ್ಟಿಕೊಳ್ಳಿ. ಮಮ ಅಂತ ಹೇಳಿಕೊಳ್ಳಿ. ವರಂ ದೇಹಿ ಪುತ್ರ ಪೌತ್ರಾಭಿವೃದ್ಧಯೇ. ಮತ್ತೆ ಕಟ್ಟಿದವರಿಗೆ ಆಗನೆ ಕಟ್ಟಿದ್ರೆ ಅವರ ಒಂದು ಭೂಮಿ ಹುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಬೇಕು. ಬಾಯಿಗೆ ಕಚ್ಚಿ ಕಚ್ಚಿ ತಿನ್ನುವಂಥದ್ದಲ್ಲ, ತುಂಡು ಮಾಡಿ ತಿನ್ಬೇಕು. ಮಾಮೂಲಿ ನಿಮ್ಮ ಮನೆಯಲ್ಲಿ ತುಂಡಾಗಿ ಕಚ್ಚಿ ಕಚ್ಚಿ ತಿನ್ಬೇಡಿ, ಒಂದ ತುಂಡು ಮಾಡಿ ತಿನ್ನಿ. ಮತ್ತೆ ಕೈ ತೊಳಿಬೇಕು, ತುಂಡು ಮಾಡಿ ತಿಂದ್ರು ಕೂಡ ಬಾಯನ್ನು ಮುಟ್ಟಿದ್ರೆ ಪುನಃ ಕೈ ತೊಳಿಬೇಕು ಅಂತ ನಮ್ಮಲ್ಲಿ. ಕೇಳಿ, ಯಜಮಾನರೆಲ್ಲ ಹೇಳ್ಬೋದು, ತೊಂದರೆ ಇಲ್ಲ. ಹೇಳ್ಬೇಕು ಅಂತ ಇಲ್ಲ, ಕೂತಲ್ಲಿ 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 ಹೇಳ್ಬೇಕು ಅಂತ ಇಲ್ಲ. ಎಲ್ಲರೂ ಮುಟ್ಟಿಕೊಳ್ಳಿ, ಅವರನ್ನು ಉಳ್ಳವರು ಮುಟ್ಟಿಕೊಳ್ಳಿ ಕೈಯಲ್ಲಿ.
ಆರತಿಯನ್ನು ಕೆಳಗಡೆ ಇಡಿ. ಒಂದು ಆರತಿ ತೆಕ್ಕೊಳ್ಳಿಕ್ಕಾಗಲಿಲ್ಲ, ನಾನು ಹೇಳ್ತೇನೆ, ತೆಕ್ಕೊಳ್ಳಿಕ್ಕಾಗಲಿಲ್ಲ, ಒಂದು ಹೂವನ್ನು ತೆಕ್ಕೊಳ್ಳಿ. ಅವರು ಮಾತ್ರ, ಆರತಿ ಮಾಡಿದವರು ಮಾತ್ರ ಒಂದು ಹೂವನ್ನು ತೆಕ್ಕೊಳ್ಳಿ. ಆ ಹೂವಿಗೆ ನೀರು ಬಿಡಿ. ಆರತಿಯನ್ನು ಪೇಪರ್ ಹೊತ್ತದಾಗೆ ನೋಡಿಕೊಳ್ಬೇಕು. ಆರತಿಗೆ ಆ ಹೂವನ್ನು ಸುತ್ತುತ್ತಾನೆ ಪ್ರದಕ್ಷಿಣಾಕಾರದಲ್ಲಿ. ಅದನ್ನು ತೆಗೆದು ಆ ಹೂವನ್ನು ಕಲಶಕ್ಕೆ ಹಾಕಿ. ಇನ್ನು ಆರತಿ ತಗೊಳ್ಳಿ. ಅವರವರ ಆರತಿ ಅವರವರೇ ತಗೊಳ್ಳಿ. ಅಲ್ಲಿ ಸುತ್ತಮುತ್ತ ಮಾತ್ರ, ಹಿಂದೆ ಮುಂದೆ ಎಲ್ಲ ಕೊಡ್ಲಿಕ್ಕೆಲ್ಲ ಹೋಗ್ಬೇಡಿ. ನೀವು ಪೂಜೆ ಮಾಡಿದ ಆರತಿಯನ್ನು ನೀವು ಮಾತ್ರ ತಗೊಳ್ಳಿ. ಮತ್ತೆ ಸೀರೆಗೆಲ್ಲ ಮುಟ್ಟದ ಅಂಗವಾದಂತಹ ಕಥಾ ಶ್ರವಣ ಕಥೆ ಪ್ರಾರಂಭವಾಗ್ತದೆ. ಹಾಗೆ ಬೇರೆ ಬೇರೆ ಪ್ರಸಂಗವಾಗಿ ಬೇರೆ ಬೇರೆ ಋಷಿಮುನಿಗಳು ಬರೆದಿದ್ದಾರೆ. ಅದರಲ್ಲಿ ಭವಿಷ್ಯೋತ್ತರ ಪುರಾಣ ಅಂತಿರುವಂಥದ್ದು ಕೂಡ ಈ 18 ಮಹಾಪುರಾಣಗಳಲ್ಲಿ ಒಂದು. ಆ ಪುರಾಣದಲ್ಲಿ ಬರುವಂತಹ ದೊಡ್ಡದಾದಂತಹ ಕಥೆ, ದೊಡ್ಡದಾಗಿ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಸಮಯದ ಚೌಕಟ್ಟನ್ನು ಇಟ್ಟುಕೊಂಡು ಈ ಪೂಜೆಗೆ ಎಷ್ಟು ಮಹತ್ವವಿದೆಯೋ ಅಷ್ಟು ಕಥೆಯನ್ನು ಹೇಳಬಯಸುತ್ತೇನೆ. ಶೌನಕಾದ್ಯಾವನಿ ಶ್ರೇಷ್ಠಾಃ ಸೂತಂ ದೃಷ್ಟ್ವಾ ಮಹಾಮುನಿ ಲೋಕಾನಾಂ ಚ ಹಿತಾರ್ಥಾಯ ವಕ್ರಚ್ಛೋದರೋತ್ತಮಂ. ಶೌನಕಾದಿಯೇ ಮೊದಲುಗೊಂಡು ಎಲ್ಲ ಋಷಿಮುನಿಗಳು ಒಂದು ಕಡೆಯಲ್ಲಿ ನೈಮಿಷಾರಣ್ಯ ಅಂತಿರುವಂತಹ ದಟ್ಟಲಾದಂತಹ ಕಾಡಿನಲ್ಲಿ ಕೂಡಿಕೊಂಡಿರುತ್ತಾರೆ. ಕೂಡಿಕೊಂಡಿರುವಂತಹ ಸಂದರ್ಭದಲ್ಲಿ ಎಲ್ಲ ಚಿಕ್ಕ ರೀತಿಯಲ್ಲಿ ಇರುವಂತಹ ಋಷಿಮುನಿಗಳೆಲ್ಲ ಶಿಷ್ಯವರ್ಗದವರು, ಶಿಷ್ಯ ಸಮುದಾಯದವರು ದೊಡ್ಡದಾದಂತಹ ಗುರು ಪರಂಪರೆಯಲ್ಲಿ ಕೂತಿರುವಂತಹ ಶೌನಕಾದಿಯೇ ಬೇರೆ ಸೂತ ಪುರಾಣಿಕರನ್ನು ಸೇರಿಸಿಕೊಂಡು ಯಾವ ವ್ರತವನ್ನು ಮಾಡಿದ್ರೆ ಅತ್ಯಂತವಾಗಿ ಫಲದಾಯಕವೋ, ಯಾವ ವ್ರತವನ್ನು ಮಾಡಿದ್ರೆ ಅಗೋಚರವಾದಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೋ, ಯಾವ ವ್ರತವನ್ನು ಮಾಡಿದ್ರೆ ತನ್ನ ಇಚ್ಛೆಯನ್ನೆಲ್ಲವನ್ನೂ ಕೂಡ ಸಂಪಾದಿಸಲು ಬಲ್ಲದೋ ಅಂತಹ ವ್ರತವನ್ನು ಹೇಳಿದ್ರೆ ಹೇಳಿದುಗಳೇ ಅಂತ ಉಳಿದ ಶಿಷ್ಯವರ್ಗದವರು ಅವರು ಆ ಪುರಾಣಿಕರಲ್ಲಿ ಶೌನಕಾದಿ ಮಹರ್ಷಿಗಳಲ್ಲಿ ಕೇಳಿಕೊಳ್ತಾರೆ. ಆವಾಗ ಸೂತ ಪುರಾಣಿಕರು ಪ್ರಾರಂಭ ಮಾಡ್ತಾರೆ. ಪಾರ್ವತಿ ಮತ್ತು ಶಿವನ ಮಧ್ಯದಲ್ಲಿ ನಡೆದಂತಹ ಒಂದು ಘಟನೆ ಹೇಳಿದ್ರೆ ಭವಿಷ್ಯೋತ್ತರ ಪುರಾಣ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಉತ್ತರೋತ್ತರವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ಬೇರೆ ಬೇರೆ ಬರುವಂತಹ ಕಥೆಗಳು ಹೇಳಿದ್ರೆ ಈ ಋಷಿಮುನಿಗಳದ್ದು ಶೌನಕಾದಿ ಕಥೆಗಳು ಸತ್ಯನಾರಾಯಣ ಪೂಜೆಯಲ್ಲಿ ಆಗಿರ್ಬೋದು, ಅಥವಾ ಪಂಚಕೀರ್ಣಿ ವ್ರತವಾಗಿರ್ಬೋದು, ಅಥವಾ ಹೆಂಗಸರೇ ಮಾಡುವಂತಹ ಬೇರೆ ಬೇರೆ ವ್ರತಗಳಿದೆ ಅದು ಆಗಿರ್ಬೋದು, ಅಥವಾ ನಮ್ಮ ಈಗಿನ ಕಾಲದಲ್ಲಿ ನಡೆಯುವಂತಹ ಬೇರೆ ಬೇರೆ ವ್ರತಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಭೂಮಂಡಲಕ್ಕೆ ಪರಿಚಯ ಮಾಡಿಕೊಟ್ಟವರು ಈ ಶೌನಕಾದಿ ಮುನಿಗಳು. ಅವರು ಒಂದು ಘಟ್ಟವನ್ನು ಹೇಳಿಕೊಂಡು ಹೋಗ್ತಾರೆ. ಪಾರ್ವತಿ ಮತ್ತು ಶಿವನ ನಡುವೆ ನಡೆದಂತಹ ಒಂದು ಮಾತಿನ ವಿಷಯವನ್ನು ಹೇಳಲಿಕ್ಕೆ ಹೇಳ್ತಾರೆ. ಭಗವನ್ ಸರ್ವಲೋಕೇಶ ಸರ್ವಭೂತಧಾರಿಣೇ ಯತ್ರ ಹಸ್ತಮಿಹಂ ನೃಣಾಂ ಸರ್ವಸೌಭಾಗ್ಯದಾಯಕಂ ಪ್ರಥಮ ಭೂಮಿರ್ವ ಶ್ರೇಷ್ಠ ಕಮಲಾತ್ಮಶಂಕರ. ಓ ಭೂಪತಿಯೇ, ಓ ಸುರ ಗುರುವೇ, ಓ ಪರಮೇಶ್ವರನೇ, ಇಡೀ ಜಗತ್ತಿನಲ್ಲಿ ಕಷ್ಟ ಇದೆ. ಆ ಕಷ್ಟವನ್ನು ಹೋಗಲಾಡಿಸುವಂತಹ ಯಾವುದಾದರೂ ವ್ರತ ಇದ್ರೆ ಹೇಳು ಪರಮಾತ್ಮ ಅಂತ ಪಾರ್ವತೀ ದೇವಿ ಪರಮೇಶ್ವರನಲ್ಲಿ ಕೇಳಿಕೊಳ್ತಾರೆ. ಆವಾಗ ಶೃಣುವಂತೆ ಭಕ್ಷ್ಯಾಮಿ ಸಾವಧಾನ ಭವ ಮನಾಭವ. ಭದ್ರೆ, ಓ ಮಂಗಳದಾಯಿಯೇ, ಹೇಳ್ತೇನೆ, ಅತಿ ರಹಸ್ಯವಾದಂತಹ ಒಂದು ವ್ರತ ಇದೆ. ಅದು ನಿನ್ನಿಂದ ಇವತ್ತಿಗೆ ಭೂಮಂಡಲಕ್ಕೆ ತಲುಪಲಿ ಅಂತ ಪರಮೇಶ್ವರ ಶಿವ ಪರಮಾತ್ಮ ಹೇಳ್ತಾನೆ. ಪಾರ್ವತ್ಯುವಾಚ ವಿಧಿನಾ ಕೇನ ಕರ್ತವ್ಯಂ ತತ್ರ ರಾಮದೇವತಾ. ವಿಧಿನಾ ಕೇನ ಕರ್ತವ್ಯಂ, ಮಾಡುವಂತಹ ಕರ್ತವ್ಯವಾಗುವುದು ಏನ ವ್ರತದಲ್ಲಿ? ಕಾ ರಾಮದೇವತಾ, ಆ ದೇವರು ಯಾರು? ಕೇನ ತಾರಾಧಿತಾ
ವಿಸ್ತಾರವಾಗಿ ಹೇಳು ಪರಮಾತ್ಮ ಅಂತ ಪರಮೇಶ್ವರನಲ್ಲಿ ಪುನಃ ಪಾರ್ವತಿ ಕೇಳಿಕೊಳ್ತಾಳೆ. ವಿಧಿನಾಂಗ ಕರ್ತವ್ಯ ಮಾಡುವ ವಿಧಾನ ಹೇಗೆ ಅಂತ ಕೇಳಿದ್ದು ಮೊದಲು ಪಾರ್ವತಿ. ವರಲಕ್ಷ್ಮೀ ವಿಖ್ಯಾತ ದೇವತಾ ವಿಷ್ಣು ಪಾರ್ವತಿ. ವರಲಕ್ಷ್ಮಿ ಅಂತಿರುವಂತಹ ತಾಯಿ ಆ ದೇವತೆ ನಾಮ ದೇವತಾ ಯಾವ ದೇವರವರು ಅಂತೇಳಿ ಪಾರ್ವತಿ ಕೇಳಿದ್ದು. ಅದಕ್ಕೆ ವರಲಕ್ಷ್ಮೀ ನಾಮ. ವರಲಕ್ಷ್ಮಿ ಅಂತಿರುವಂತಹ ದೇವಿ ನಾರಾಯಣನ ಪತ್ನಿ ಅಂತ ಪರಮೇಶ್ವರ ಹೇಳ್ತಾರೆ. ಮಾಡಿದ್ರೆ ಏನು ಫಲ? ಇಷ್ಟಕಾಲಿನ ಲೋಕೆ ಸ್ತ್ರೀಯೋವ ಪುರುಷಾಷ್ಟವ. ಇಲ್ಲಿ ಒಂದು ತಿಳ್ಕೊಳ್ಬೇಕು. ನನಗೆ ಇವತ್ತಿನ ಕಾಲದಲ್ಲಿ ಈ ವರಲಕ್ಷ್ಮಿ ಪೂಜೆ ಅಂತ ಹೇಳಿದ್ರೆ ಹೆಂಗಸರಿಗೆ ಮಾತ್ರ ಅಂತ ಇದೆ. ಅಲ್ಲ, ಸ್ತ್ರೀಯೋವ ಪುರುಷಾಷ್ಟವ. ಸ್ತ್ರೀಯರು ಮತ್ತು ಪುರುಷರು ಎರಡು ಜನಗಳು ಕೂಡ ಇಬ್ಬರೂ ಕೂಡ ಈ ವ್ರತವನ್ನು ಮಾಡಬಹುದು. ಆದರೆ ನಮ್ಮಲ್ಲಿ ಇವತ್ತು ಮಹಿಳೆಯರಿಗೆ ಮಾತ್ರವೇ ಈ ಪೂಜೆಯನ್ನು ಮೀಸಲಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲಾ ಪೂಜೆಯನ್ನು ಮಹಿಳೆಯರು ಮಾಡುವಾಗಿಲ್ಲ. ಹೇಳಿ ಮಹಿಳೆಯರನ್ನು ನಾನು ದೂಷಿಸಿದ್ದಲ್ಲ, ಎಲ್ಲಾ ಪೂಜೆ ಮಾಡಲು ಅಸಾಧ್ಯವಿರುವಂತಹ ಕಾರಣದಲ್ಲಿ ಪುರುಷರು ಕೆಲವು ಪೂಜೆಯನ್ನು ಮಾಡ್ತಾರೆ. ಆದರೆ ಪುರುಷನೊಂದಿಗೆ ತನ್ನ ಗಂಡನೊಂದಿಗೆ ಸೇರಿ ಮಾಡಿಕೊಳ್ಳುವಂಥದ್ದು ಕೂಡ ಪೂಜೆಗೆ ಫಲ ಇದೆ. ಆದರೆ ಕೆಲವು ಪೂಜೆಯನ್ನು ಮಹಿಳೆಯರಿಗೆ ಮಾಡಲಿಕ್ಕೆ ಮೀಸಲಿಟ್ಟಿದ್ದಾರೆ. ಅದನ್ನು ಈ ವರಮಹಾಲಕ್ಷ್ಮಿ ವ್ರತ ಆದ ಕಾರಣವೇ ಈ ಹೆಂಗಸರು ಮಾತ್ರವೇ ನಮ್ಮಲ್ಲಿ ಇವತ್ತು ವರಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು. ಆದರೆ ಪುರುಷರು ಕೂಡ ಈ ಪೂಜೆಯನ್ನು ಮಾಡಬಹುದು. ಹೇಗೆ ಮಾಡಬೇಕು? ಕೇನ ಕರ್ತವ್ಯ, ಮಾಡುವ ವಿಧಾನ ಹೇಗೆ? ಶುಕ್ಲೇ ಶ್ರಾವಣಿಗೆ ಮಾಸಿ ಪೌರ್ಣಿಮೋಷ್ಟಾಂ ಅಂತ್ಯಭಾಗದಲ್ಲಿ ವ್ರತಂ ಕುರ್ವಂತೆ ದೇವೇಟ್ಗೆ ತೇಷಾಮಿಷ್ಟಂ ಭವೇದ್ಧ್ರುವಂ. ಶುಕ್ಲ ಪಕ್ಷ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹತ್ತಿರದಲ್ಲಿ ಬರುವಂತಹ ಭಾರ್ಗವ ವಾಸರ ಅಂತ ಹೇಳಿದ್ರೆ ಶುಕ್ರವಾರದ ದಿವಸ ಈ ಪೂಜೆಯನ್ನು ಮಾಡಬೇಕು. ಯಾವಾಗ ಬೇಕಾದ್ರೂ ಮಾಡುವಾಗಿಲ್ಲ. ಸತ್ಯನಾರಾಯಣ ಪೂಜೆಯಲ್ಲಿ ಹೇಳಿದ ಹಾಗೆ ಯಸ್ಮಿನ್ ಕಸ್ಮಿನ್ ದಿನೇವಾಪಿ ಭಕ್ತಿ ಶ್ರದ್ಧಾ ಸಮನ್ವಿತ ಅಂತ ಇದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಯಾವಾಗ ಬೇಕಾದ್ರೂ ಮಾಡು, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡು ಅಂತೇಳಿ ಈ ಕಥೆಯನ್ನು ಹೇಳಲಿಕ್ಕೆ ಆಗುದಿಲ್ಲ. ಈ ದಿವಸವನ್ನೇ ಈ ದಿವಸಕ್ಕೆ ಮುಡಿಪಾಗಿಟ್ಟಿದ್ದಾರೆ ಈ ಪೂಜೆಯನ್ನು. ಯಾವಾಗ? ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹತ್ತಿರದಲ್ಲಿ ಬರುವಂತಹ ಶುಕ್ರವಾರದ ಶುಭ ದಿವಸದಂದು ಈ ಪೂಜೆಯನ್ನು ಮಾಡಬೇಕು. ಮಾಡಿದ್ರೆ ಏನಾಗ್ತದೆ? ಸತ್ಯ ಸುಖಂ ಭೂತ್ವ, ಸತ್ಯದಲ್ಲಿ ಸುಖವನ್ನು ಅನುಭವಿಸಿ ಕೊನೆಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಯಾವ ರೀತಿಯಲ್ಲಿ ಈ ಹೂವಿಗೆ ದೇವಿಯ ಪದಾರವಿಂದಕ್ಕೆ ಸೇರಿದಾಗುವಾಗ ಆ ಹೂವಿಗೆ ಮೋಕ್ಷವಾಯಿತು, ಆ ಹೂವಿನ ಜೀವನ ಮುಗಿಯಿತು. ಅದೇ ರೀತಿಯಲ್ಲಿ ನಮ್ಮ ಜೀವನವೂ ಕೂಡ ಆ ಪರಮಾತ್ಮನ ಸಾಮೀಪ್ಯದಿಂದ ನಾವು ಬಂದವರು. ಹೋಗಿ ಸೇರಬೇಕಾದಲ್ಲಿಗೆ ಪರಮಾತ್ಮನ ಪದತಲಕ್ಕೆ ಸೇರಬೇಕು. ಆದ ಕಾರಣ ಆ ಪೂಜೆಯನ್ನು ಮಾಡಿದರೆ ಪರಮೋ ಮೋಕ್ಷ ಪ್ರಾಪ್ತಿಯಾಗ್ತದೆ. ಹಾಗೆ ಪರಮೇಶ್ವರ ಹೇಳ್ತಾನೆ. ಮುಂದೆ ಪುನಃ ಪಾರ್ವತಿ ಹೇಳ್ತಾಳೆ. ಇದಕ್ಕಿಂತ ಮೊದಲು ಕೇನಕಾರಾಧಿತ, ಯಾರು ಈ ಪೂಜೆಯನ್ನು ಮಾಡಿದ್ರು ಅಂತ ಕೇಳ್ತಾಳೆ ಪಾರ್ವತಿ. ಅದಕ್ಕೆ ಬ್ರಾಹ್ಮಣಿ ಹೇಮ ಪ್ರಾಕಾರಹಿತಂ ಚಾಮೀಕಾರ ಗೃಹೋಜ್ವಲಂ ತತ್ರಾಭೂ ಬ್ರಾಹ್ಮಣೀಕಾಟಿ ನಾಮ್ನಾ ಪಾರ್ವತಿ ರೂಪ ಪತಿಭಕ್ತಿ ಮತೀಶಾದ್ವಿ ಪತಿ ಶುಶ್ರೂಷಣೇಯತ ಗಾಯತ್ರ್ಯಾ ಚಿಂತ್ಯಮಾನೋಪಿ ಸದರಂ ಮೃದುಭಾಷಿಣಿ. ಕುಂಡಿನ ಅಂತಿರುವಂತಹ ಒಂದು ಪಟ್ಟಣದಲ್ಲಿ ಹುಟ್ಟಿದಂತಹ ಚಾರುಮತಿ ಅಂತಿರುವಂತಹ ಒಬ್ಬಾಕೆ ಈ ಪೂಜೆಯನ್ನು ಮಾಡಿದ್ದಂತೆ. ಅವಳ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಪತಿಭಕ್ತಿ ಮತೀಸಾಧ್ವಿ. ಅವಳು ತನ್ನ ಗಂಡನ ಶುಶ್ರೂಷಣೆಯಲ್ಲಿ ಅಷ್ಟು ನಿತ್ಯವೂ ಕೂಡ ನಿಮಗ್ನರಾಗಿದ್ದು, ಒಂದು ನಿಮಿಷವೂ ಕೂಡ ತ್ರುಟಿ. ಯಾವ ರೀತಿಯಲ್ಲಿ 100 ಕಮಲದ ಎಲೆಯನ್ನು ಇಟ್ಟು ಒಂದು ಕಮಲದ ಎಲೆಯನ್ನು ಚುಚ್ಚುವ ಸಂದರ್ಭದಲ್ಲಿ, ಕಮಲದ ಎಲೆ ಎಷ್ಟು ಮೃದು ಅಂತ ಎಲ್ಲರಿಗೂ ಗೊತ್ತಿದೆ, 100
ಆಗಿದ್ದಂತಹ ಸಾಧ್ವಿ, ಅಂತಹ ಒಂದು ಸಾಧು. ಸಾಧು ಅಂತ ಹೇಳಿದ್ರೆ ಎಲ್ಲ ಬಿಟ್ಟ ಸನ್ಯಾಸಿಯಾದಂತವನು ಮಾತ್ರ ಸಾಧು ಅಲ್ಲ. ಒಬ್ಳು ಹೆಂಗಸನ್ನು ಕೂಡ ಅಷ್ಟು ಸಾಧ್ವಿಯಾಗಿರುವಂತವಳಿಗೆ ಹೆಸರು ಸಾಧ್ವಿ ಅಂತೆಯೇ ನಮ್ಮ ಹಿರಿಯರು ಹೇಳ್ತಾರೆ. ಅಂತಹ ಸಾಧ್ವಿ ಪತಿ ಶುಶ್ರೂಷಣೆ ಇರಲ್ಲ, ನಿತ್ಯವೂ ಕೂಡ ಪತಿ ಏನು ಬೇಕೋ ಅದನ್ನು ಮಾಡುವಂಥದ್ದು. ಪತಿ ಕೇಳಿಲ್ಲ, ಕೇಳದೇ ಇದ್ರೂ ಕೂಡ ಪತಿಗೆ ಯಾವ ಸಂದರ್ಭದಲ್ಲಿ ಏನನ್ನು ಬೇಕೋ ಅದನ್ನು ತಿಳಿದು ಮಾಡಿಕೊಂಡಿದ್ದಂತಹ ಹೆಂಡತಿ ಅವಳಾಗಿದ್ದು. ಅವಳ ಹೆಸರು ಚಾರುಮತಿ ದೇವಿ ಅಂತೇಳಿ. ಅವಳು ಕುಂಟಿನ ಅಂತಿರುವಂತಹ ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಅವಳ ಜೀವನವನ್ನು ನಡೆಸಿಕೊಂಡಿದ್ದು. ಇಷ್ಟು ಮಾಡ್ತಾ ಇದ್ದವಳ ಜೀವನ ಹೇಗಿತ್ತು? ದಾರಿದ್ರ್ಯ ಖಿನ್ಯಮಾನೋಗಿ, ದಾರಿದ್ರ್ಯ ಅಂತಿರುವಂತಹ ಬಡತನ ಅಂತಿರುವಂಥದ್ದು ಅವಳಲ್ಲಿದ್ದಷ್ಟು ಬಡತನ ಬೇರೆ ಯಾರಲ್ಲೂ ಇರಲಿಲ್ಲ ಅಂತೆ. ಅಷ್ಟು ಬಡತನ ಇತ್ತಂತೆ. ಖಿನ್ಯಮಾನೋಗಿ, ಬಡತನ ಇರುವಲ್ಲಿ ಏನಿರ್ತದೆ, ಯಾವಾಗಲೂ ಕೂಡ ದೊಡ್ಡ ಮನುಷ್ಯರಲ್ಲಿ ನಾನು ಇಲ್ಲಿ ತಕ್ಕಿ ಹೋಗ್ತೇನೋ ತಿರುವಂತಹ ಒಂದು ಖಿನ್ನತೆ ಮನೋಭಾವ, ಅಷ್ಟು ಖಿನ್ನ ಮನೋಭಾವ ಇತ್ತಂತೆ ಅವಳಿಗೆ. ಆದರೂ ಕೂಡ ತನ್ನ ಗಂಡನಲ್ಲಿ ಯಾವತ್ತೂ ಕೂಡ ಎತ್ತರವಾದಂತಹ ಸ್ವರದಲ್ಲಿ ಮಾತಾಡಲಿಲ್ಲಂತೆ. ಮೃದು ಭಾಷಿಣಿ ಅವಳ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ಹತ್ತಿರದಲ್ಲಿ ನಿಂತವರಿಗೂ ಕೂಡ ಅವಳ ಮಾತು ಕೇಳಿಸ್ತಾ ಇರುವಂತೆ. ತನ್ನ ಗಂಡನಿಗೆ ಮಾತ್ರವೇ ಕೇಳುವಂತಹ ಸೌಮ್ಯತೆಯಾದಂತಹ ಮಾತು, ಅಮಾವಾಸ್ಯೆಯ ಸಮುದ್ರದ ಅಲೆಯ ಮಾತಲ್ಲ, ಅಷ್ಟು ಮೃದುವಾದ ಮಾತು, ಮೃದು ಭಾಷಿಣಿ. ಪತಿ ಶುಶ್ರೂಷಣ ಸಾಗರಾಗಿ ಪತಿವ್ರತೆಯಾಗಿದ್ದಂತೆ. ಅವಳು ಒಂದು ದಿವಸ ರಾತ್ರಿ ಶಯನಮಾಗದ, ರಾತ್ರಿಯ ಕಾಲದಲ್ಲಿ ಮಲಗುತ್ತಾರೆ. ಇಷ್ಟು ನಿತ್ಯವೂ ಕೂಡ ಇವಳ ಜೀವನ ಬೇರೆ ಏನೂ ಇರಲಿಲ್ಲ. ಗಂಡನ ಸೇವೆ, ಮಕ್ಕಳ ಸೇವೆ ಇಷ್ಟೇ ಇತ್ತಷ್ಟೇ. ಒಂದು ದಿವಸ ಮಲಗಿರುವಾಗ ಪೂರ್ವ ಪುಣ್ಯ ಪ್ರಭಾವೇನ, ಪೂರ್ವ ಪುಣ್ಯವೋ ಅಥವಾ ಅವಳು ಆಗ ಮಾಡಿದಂತಹ ಪುಣ್ಯವೋ ಗೊತ್ತಿಲ್ಲ, ಅಂತಹ ಪುಣ್ಯ ಕಾಲವಾದಂತಹ ಆ ರಾತ್ರಿ ಅವಳಿಗೆ ಒಂದು ಪುಣ್ಯ ಕಾಲವಾಗಿರುತ್ತೆ. ಆ ರಾತ್ರಿಯ ಕಾಲದಲ್ಲಿ ವರಲಕ್ಷ್ಮಿ ಸದಾ ಸ್ವಪ್ನೆ ತಾಮುವಾಚೇ ಪಾರ್ವತಿ, ಆ ಪಾರ್ವತೀ ದೇವಿ ಅವಳ ಕನಸಲ್ಲಿ ಬಂದು, ನಾನು ಪಾರ್ವತಿ ಬಂದಿದ್ದೇನೆ, ಉತ್ತಿಷ್ಟೋತ್ತಿಷ್ಟ ಶೀಘ್ರತ್ವ ವರಲಕ್ಷ್ಮಿಯ ವರಾಸ್ಮ್ಯಹಂ, ವರಲಕ್ಷ್ಮಿ ಅಂತಿರುವಂತಹ ಒಂದು ದೇವಿಯ ಕಥೆಯನ್ನು ನಿನಗೆ ಹೇಳ್ತೇನೆ, ಹೇಳು ಮಗಳೇ ಅಂತ ಪಾರ್ವತೀ ದೇವಿ ಆ ಚಾರುಮತಿಯನ್ನು ಹೇಳಿಸ್ತಾಳೆ. ಭಕ್ತೇಶು ಸರ್ವಾರ್ಥ ಸಾಧನ, ನಿನ್ನೆಲ್ಲ ದಾರಿದ್ರ್ಯ ಹೋಗಲಾಡಿಸುವಂತಹ, ನಿನ್ನ ಯಾವ ಕಾಲಕ್ಕೆ ಏನು ಫಲಿಸಬೇಕೋ ಸರ್ವಾರ್ಥ ಸಾಧನ ಎಲ್ಲವನ್ನೂ ಸಾಧಿಸುವಂತಹ ಒಂದು ವ್ರತ ಇದೆ, ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಆ ಪಾರ್ವತೀ ದೇವಿ ಚಾರುಮತಿ ದೇವಿಯಲ್ಲಿ ಹೇಳ್ತಾಳೆ. ಮೊದಲು ಹೇಳಿದ ರೀತಿಯಲ್ಲಿ ಶ್ರಾವಣ ಮಾಸದ ಶುಕ್ರವಾರದ ಆ ಶುಕ್ಲ ಪಕ್ಷದ ಹತ್ತಿರದಲ್ಲಿ ಬರುವಂತಹ ಹುಣ್ಣಿಮೆಯ ಹತ್ತಿರದಲ್ಲಿ ತಾಯಿಯನ್ನು ಪೂಜೆಯನ್ನು ಮಾಡು. ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡು? ಯಮುನೆ ತಾಯಿ, ಗಂಗಾ ನದಿ, ಗಂಗಾ ಯಮುನೆ ಅಂತ ನಾವು ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಯಮುನಾ ತಾಯಿಯನ್ನು ಪೂಜೆಯನ್ನು ಮಾಡಿಕೊಂಡು ಕಲಶವನ್ನು ತಂದು ಅಲ್ಲಿ ಎತ್ತರವಾದಂತಹ ಪ್ರದೇಶದಲ್ಲಿ ಇಟ್ಟು ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಒಬ್ಬ ಬ್ರಾಹ್ಮಣ ಸ್ತ್ರೀ ಮಹಿಳೆಗೆ ಆ ಮಡಿಲಕ್ಕಿಯನ್ನು ಕೊಟ್ಟು, ಹಾಗೆ ಒಂದು ಮಡಿಲಕ್ಕಿಯನ್ನು ತಾಯಿಯ ಮಡಿಲಿಗೆ ಸಮರ್ಪಣೆಯನ್ನು ಮಾಡಿ, ಉಡಿಯಕ್ಕಿಯನ್ನು ಸಮರ್ಪಣೆಯನ್ನು ಮಾಡಿ, ತಾಯಿಯ ಮಂಗಳಾರತಿಯನ್ನು ಮಾಡಿ, ಪ್ರಸಾದ ಸೇವನೆಯನ್ನು ತಾಯಿಗೆ ನಿವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡು. ಇನ್ನೆಲ್ಲ ಕಷ್ಟಗಳು ಕೂಡ ಹೋಗಲಾಡುತ್ತೇನೆ. ಜನ್ಮಾಂತರ ರಹಸ್ಯೇನು ಸುಕೃತಸ್ಯ ಸ್ವಭಾವತಃ, ಜನ್ಮಾಂತರದಲ್ಲಿ ಮಾಡಿದಂತಹ ಸುಕೃತದ ಫಲದಿಂದ ಈ ವ್ರತವನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ ತಾಯಿ ಪಾರ್ವತೀ ದೇವಿ ಆ ಚಾರುಮತಿ ದೇವಿಯಲ್ಲಿ ಹೇಳ್ತಾರೆ. ಆ ಕೇಳಿಕೊಂಡಂತಹ ಚಾರುಮತಿ ಆ ದಿವಸಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾಳೆ. ಅಷ್ಟು ಮಾತ್ರ ಅಲ್ಲ, ಆ ಮಾರನೇ ದಿವಸ ಎದ್ದು ತನ್ನ ಬಂಧುವರ್ಗದವರೆಲ್ಲರಿಗೂ ಕೂಡ ಆ ಕಥೆಯನ್ನು ಹೇಳಿ ಆ ದಿವಸಕ್ಕೆ ಕಾಯ್ದುಕೊಂಡು ಇರ್ತಾರೆ. ಒಂದು ದಿವಸ ಆ ದಿವಸ ಕೂಡಿ ಬರ್ತದೆ. ಆ ದಿವಸ ಎಲ್ಲರನ್ನೂ ಸೇರಿಸಿಕೊಂಡು ಆ ಚಾರುಮತಿ ದೇವಿ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾಳೆ. ಮತ್ತೆ ಪ್ರತಿ ವರ್ಷವೂ ಕೂಡ ಆ ಕಾಲಘಟ್ಟದಲ್ಲಿ ಪೂಜೆಯನ್ನು ಮಾಡಿಕೊಂಡು ಕೊನೆಗೆ ಎಲ್ಲವನ್ನು ಆಯಾಯ ಕಾಲಕ್ಕೆ ಏನೇನು ಜಿತಗಬೇಕಾಮಂತಂ ಪ್ರಾಪ್ತಿ ನಿಶ್ಚಿತ ಹೇಳಿದ ಹಾಗೆ ಆಯಾಯ ಕಾಲಕ್ಕೆ ಅವಳಿಗೆ ಬೇಕಾಗುವಂತಹ ಎಲ್ಲ ವಸ್ತುಗಳು ತಾಯಿ ಕರುಣಿಸ್ತಾಳೆ. ಕೊನೆಗೆ ಮೋಕ್ಷ ಪ್ರಾಪ್ತಿಗೆ ಆ ಚಾರುಮತಿ ದೇವಿ ಸೌಭಾಗ್ಯವತಿಯಾಗಿ ಬದುಕಿ ಕೊನೆಗೆ ಆ ತಾಯಿಯ ಮಡಿಲನ್ನೇ ಸೇರ್ತಾಳೆ. ಅಂತಹ ಕಥೆಯನ್ನು ಆ ಪರಮೇಶ್ವರ ಪಾರ್ವತೀ ದೇವಿಯಲ್ಲಿ ಆ ಪರಮೇಶ್ವರ ಹೇಳ್ತಾನೆ. ಅಲ್ಲಿಂದ ಮುಂದೆ ಅದೇ ರೀತಿಯಾಗಿ
ಹೇಳಿದ್ದಾರೆ ಅಂತ ಹೇಳಿ ಶೌನಕ ಮುನಿಗಳು ಇಲ್ಲಿರುವಂತಹ ಎಲ್ಲ ಋಷಿಮುನಿಗಳಿಗೆ ಹೇಳ್ತಾರೆ. ಅದನ್ನು ಕೇಳಿದಂತಹ ಋಷಿಮುನಿಗಳು ಸಂತೋಷ ಪಟ್ಟುಕೊಂಡು ಮುಂದೆ ಉಳಿದ ಈ ಕಲಿಯುಗದಲ್ಲಿಯೂ ಅದರಿಂದ ಮೊದಲನೇ ಯುಗದಲ್ಲಿಯೂ ಕೂಡ ಈ ಪೂಜೆಯನ್ನು ಮಾಡಿಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ತುಂಬಾ ವ್ರತಗಳಿದೆ. ಇದೇ ರೀತಿಯಲ್ಲಿ ಪುರಾಣಿಕವಾಗಿ ಚರ್ಚೆಯನ್ನು ಮಾಡುವಾಗಲೇ ಹೇಳಿದಂತಹ ವಿಷಯಗಳ ವ್ರತಗಳೇ ನಾವಿವತ್ತು ಮಾಡುವಂತಹ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಪತಿ ಸಂಜೀವಿನಿ ವ್ರತವಾಗಿರ್ಬೋದು, ಗೌರಿ ಪೂಜೆ ಮಾಡುವುದಾಗಿರ್ಬೋದು. ಇದೆಲ್ಲವೂ ಕೂಡ ಆ ಕಾಲದಲ್ಲಿ ಹೇಳಿದಂತಹ ಸೂತ ಪುರಾಣಿಗಳು ನಮ್ಮ ಮುಂದಿನ ಪೀಳಿಗೆಗೆ ಒಳಿತಾಗಬೇಕು, ನಮ್ಮ ಮುಂದಿನ ಪೀಳಿಗೆ ಯಾವುದೇ ಕಾರಣಕ್ಕೆ ತೊಂದರೆಗಳು ಬರಬಾರದು ಹೇಳುವಂತಹ ನಿಟ್ಟಿನಲ್ಲಿ ಆವತ್ತಿನ ಕಾಲದಲ್ಲಿ ಕಷ್ಟಪಟ್ಟಿದ ಕಾರಣ ಇವತ್ತು ನಾವು ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಒಂದೊಂದು ಹೋಮವಾಗಿರ್ಬೋದು, ಪೂಜೆಯಾಗಿರ್ಬೋದು, ಆವತ್ತಿನ ಕಷ್ಟವೇ ಇವತ್ತು ನಮ್ಮ ಈ ಜೀವನ ಇಷ್ಟು ಸುಖವಾಗಿದೆ. ಅಂತಹ ಋಷಿಮುನಿಗಳನ್ನು ಮತ್ತೊಮ್ಮೆ ವಂದಿಸುತ್ತಾ, ಹಾಗೆ ಇವತ್ತಿನ ಆ ಪ್ರಧಾನ ದೇವಿಯಾದಂತಹ ವರಮಹಾಲಕ್ಷ್ಮಿ ತಾಯಿಯನ್ನು ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಆ ತಾಯಿಯ ಪಾದಾರವಿಂದಕ್ಕೆ ಬಿಟ್ಟುಕೊಟ್ಟು, ಯಾವುದಾದರೂ ಹೇಳಿದಂತಹ ಮಾತಿನಲ್ಲಿ ತಪ್ಪಿದ್ರೆ ಅದನ್ನು ಬಿಟ್ಟು ಆ ಹೇಳಿದಂತಹ ಮಾತಿನಲ್ಲಿ ಒಳ್ಳೆಯ ವಿಷಯ ಇದ್ರೆ ಅದನ್ನೆಲ್ಲವನ್ನು ತೆಕ್ಕೊಳ್ಳಿ. ಆ ತಾಯಿಯ ಪ್ರಸಾದ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತೇಳಿ ಮತ್ತೊಮ್ಮೆ ಬೇಡಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಶುಭಂ ಭೂಯಾತ್. महालक्ष्मी नमोस्तुते। सर्वपापहरिदेवी महालक्ष्मी नमोस्तुते। देवी भक्ति मुक्ति प्रदायिनी मंत्रमूर्ते देवी महालक्ष्मी नमोस्तुते। देवी आदिशक्ति महेश्वरी महालक्ष्मी नमोस्तुते। महादेवे महाशक्ति महोदये महामाता हरे देवी महालक्ष्मी नमोस्तुते। परब्रह्म स्वरूपिणी परमेश्वरी जगन्माता महालक्ष्मी नमोस्तुते। ಮಹಾಲಕ್ಷ್ಮಿಯ ಬಗ್ಗೆ ಯಾವುದು ಹೇಳಿ, ಯಾವುದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಾಡಿರ್ತದೆ. ಹೇಳದ್ದೇ ಮಾಡಿ
ಶ್ರೀಲತಾಂಬಿಕೆ ದೇವಿ ಪರಾಶಕ್ತಿ ಶ್ರೀಲತಾಂಬಿಕೆ ದೇವಿ ಪರಾಶಕ್ತಿ ಶ್ರೀ ಹರಿ ಶಂಕರಿ ತ್ರಿಪುರ ಸುಂದರಿ ಅಂಬ ಜೈ ಶ್ರೀ ಹರಿ ಶಂಕರಿ ತ್ರಿಪುರ ಸುಂದರಿ ಅಂಬ ಜೈ ಕಂಚಿ ಕವಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಕಂದ ಕಟಾಕ್ಷಿ ಹರ್ದಿಪುರೀಶ್ವರಿ ಪರಮ ದಯಾಕರಿ ದುರ್ಗಾ ಲಕ್ಷ್ಮಿ ಸರಸ್ವತಿ ಶರಣು ಶರಣು ಶರಣಿ ಅಮ್ಮಯಲ್ಲಿ ನಮ್ಮಮ್ಮಯಲ್ಲಿ ಕಣ್ಣೀರೊರೆಸುವ ಅಮ್ಮಯಲ್ಲಿ ತಾಳವು ಮೇಳವು ವೇದಾಂತ ವೇದ್ಯವು ಅಮ್ಮನು ಅಮ್ಮಯಲ್ಲಿ ನಮ್ಮಮ್ಮಯಲ್ಲಿ ಕಣ್ಣೀರೊರೆಸುವ ಅಮ್ಮಯಲ್ಲಿ ಮಹಾಲಕ್ಷ್ಮೀ ಪುನಃ ಒಂದು ಹೂ ಹಾಕಿ ಸಮರ್ಪಯಾಮಿ ನೀರು ಬಿಡಿ ಮತ್ತೆ ಹೂವನ್ನು ಕೈಯಲ್ಲಿ ತಗೊಳ್ಳಿ ಉಳಿದ ಹೂವನ್ನೆಲ್ಲ ತಗೊಳ್ಬಹುದು ತೊಂದರೆ ಇಲ್ಲ ನಾರಾಯಣಾಯಿ ಸಮರ್ಪಯಾಮಿ ಅನೇನ ವರಮಹಾಲಕ್ಷ್ಮೀ ಪೂಜಾರಾಧನ ಕರ್ಮಣ ಶ್ರೀ ವರಮಹಾಲಕ್ಷ್ಮೀ ಪ್ರಿಯತಾಂ ಓಂ ತತ್ಸತ್ ಆ ಜಲಪಾತ್ರೆಯ ನೀರನ್ನು ಜಲಪಾತ್ರೆಯನ್ನೇ ಬಗ್ಗಿಸಿ ಸ್ವಲ್ಪ ಬೆಲ್ಲನ ಸ್ವಲ್ಪ ನೀರನ್ನು ಬಗ್ಗಿಸಿ ಬಗ್ಗಿಸಿದ ಮೇಲೆ ಕೈಯನ್ನು ಮೇಲೆ ಮಾಡಿ ಮೇಲೆ ತಲೆಯಿಂದ ಮೇಲೆ ಅಲ್ಲ ಹೀಗೆ ಮಾಡಿದ್ರೆ ಬ್ರಹ್ಮಾರ್ಪಣ ಬಿಡುವುದು ಎಲ್ಲರಿಗೂ ಗೊತ್ತಿದೆ, ನಾನು ಪುನಃ ಹೇಳಬೇಕು ಅಂತಿಲ್ಲ. ಹೀಗೆ ಮಾಡಿದರೆ ಆ ನೀರೆಲ್ಲ ಕೆಳಗಡೆ ಬಿಟ್ಟಾದ ಮೇಲೆ ಆ ಹೂವನ್ನು ನಿಮ್ಮೆದುರಿರುವಂತಹ ದೀಪಕ್ಕೂ ಆಗ್ಬೋದು ಕಲಶಕ್ಕೂ ಆಗ್ಬೋದು ಹಾಕಿ ಕಲಶ ಹೂವನ್ನು ತಾಗುವುದಿಲ್ಲ ಅಂತ ಆಯಿತು ಅಂತ ದೀಪಕ್ಕೆ ಹಾಕಿ ಅಲ್ಲಿಂದ ಒಂದು ಹೂವನ್ನು ತುಳಸಿ ಅಲ್ಲ ಕೆಂಪು ಹೂವನ್ನು ತೆಕ್ಕೊಳ್ಳಿ. ತುಳಸಿ ತಗೊಳ್ಬೇಡಿ, ಯಾರು ಕೂಡ ತುಳಸಿ ತೆಕ್ಕೊಳ್ಬೇಡಿ, ಹೂವನ್ನು ಮಾತ್ರವೇ ತೆಕ್ಕೊಳ್ಳಿ. ಅದನ್ನು ಪ್ರಸಾದ ರೂಪಕವಾಗಿ ತಲೆಯಲ್ಲಿ ಇಟ್ಟುಕೊಳ್ಳಿ. ಹಾಕಿ ಒಂದು ಅಲ್ಲಿಂದ ಕಲಶದಿಂದ ಒಂದು ಹೂವನ್ನು ತೆಕ್ಕೊಳ್ಳಿ. ಪುನಃ ಅದನ್ನು ಆಗ ಆವಾಹನೆ ಮಾಡುವಾಗ ಮೂಗಿನಿಂದ ಗಾಳಿ ಬಿಟ್ಟಲಿಕ್ಕೆ ಪುನಃ ಮೂಗಿಗೆ ಗಾಳಿಯಿಂದ ಕೇಳ್ಕೊಳ್ಬೇಕು ಆ ಹೂವಿನ ಪರಿಮಾಣವನ್ನು. ಹೂವನ್ನು ಕೆಳಗಡೆ ಮತ್ತೆ ಎಡದ ಕೈಯಿಂದ ಚಮಚದಲ್ಲಿ ಬಲದ ಕೈಗೆ ಹಾಕೊಂಡು 3 ಸಲ ಹಾಕೊಳ್ಬೇಕು, ಕುಡಿಬೇಕು, ಹಾಕೊಳ್ಬೇಕು, ಕುಡಿಬೇಕು, ಹಾಕೊಳ್ಬೇಕು, ಕುಡಿಬೇಕು. ತಲೆಗೆ ಹಾಕಲಿಲ್ಲ, ತಲೆಗೆ ಹಾಕಲಿಲ್ಲ, ಕುಡಿಲಿಕ್ಕೆ ಮಾತ್ರ ಹೇಳಿದ್ದು ನಾನು. ಶಿವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ. ಪುನಃ ಹಾಕಿಕೊಂಡು ಕುಡಿಯಿರಿ 3 ಸಲ. ಶಿವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ. ಈ ವರ್ಷ ಜನವೂ ಕೂಡ ಅತ್ಯಧಿಕವಾಗಿ ಕಾಣುವ ಕಾರಣ ಯಾರೂ ಕೂಡ ನುಗ್ಗಲು ದಯವಿಟ್ಟು ಮಾಡಬೇಡಿ. ಮಹಿಳಾ ಮಂಡಳಿಯ ಎಲ್ಲ ವಾದ್ಯಘೋಷಕ್ಕೋಸ್ಕರವಾಗಿ ತಾಯಿ ವರಮಹಾಲಕ್ಷ್ಮಿಯನ್ನು ಕೊಂಡೋಗುವಂಥದ್ದು.
Thank you.